ಕಲಾವಿದ ಮನಸ್ಸು ಮಾಡಿದರೆ ಏನು ಮಾಡಬಲ್ಲ. ಕಲಾವಿದನಿಗೆ ಹೊಳೆಯುವಂತಹ ಒಂದು ಅದ್ಭುತವಾದಂತಹ ಕನಸುಗಳು ಸಾಕಾರವಾದರೆ ಯಾವುದೇ ವ್ಯಕ್ತಿ ಎಲ್ಲಿಗೂ ಏರಬಲ್ಲ ಅನ್ನೋದಕ್ಕೆ ಸ್ಪಷ್ಟ ಉದಾಹರಣೆ ಇದಾಗಿದೆ. ಹಬ್ಬಗಳಲ್ಲಿ ಬಲೂನು ಮಾರುವ ಹುಡುಗಿಯೊಬ್ಬಳು ಫೋಟೋಗ್ರಾಫರ್ ಕಣ್ಣಿಗೆ ಬಿದ್ದಿದ್ದು ಇದೀಗ ಇಂಟರ್ನೆಟ್ ಸೆನ್ಸೇಷನ್ ಆಗಿ ಬದಲಾಗಿದ್ದಾಳೆ. ಇತ್ತೀಚೆಗೆ ಕೇರಳದ ಕೂಲಿ ಕಾರ್ಮಿಕನ ಫೋಟೋ ಆತನನ್ನು ಮಾಡೆಲಾಗಿ ಮಾಡಿದ್ದು. ಇದೇ ರೀತಿ ದೇವಸ್ಥಾನದ ಜಾತ್ರೆಯೊಂದರ ವೇಳೆ ಬಲೂನುಗಳನ್ನು ಮಾರಾಟ ಮಾಡುತ್ತಿದ್ದ ಬಾಲೆಯೊಬ್ಬಳು ರಾತ್ರಿ ಬೆಳಗಾಗುವುದರಲ್ಲಿ ಇಂಟರ್ನೆಟ್ ಸೆನ್ಸೇಷನ್ ಆಗಿದ್ದಾಳೆ. ಕೇರಳದ ಅಂದಲೂರು ಕಾವು ಜಾತ್ರೆ ವೇಳೆ ಬಲೂನು ಮಾರಾಟ ಮಾಡುತ್ತಿದ್ದ ಬಾಲಕಿ ಕಿಸ್ಬು ಛಾಯಾಗ್ರಾಹಕ ಅರ್ಜುನ್ ಕೃಷ್ಣನ್ ಅವರ ಕ್ಯಾಮೆರಾ ಕಣ್ಣಿಗೆ ಬಿದ್ದಿದ್ದಾಳೆ. ಆಕೆಯ ಫೋಟೋ ತೆಗೆದು ಅದನ್ನು ಸಾಮಾಜಿಕ ಜಾಲತಾಣ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿದ್ರು. ಇದು ವೈರಲ್ ಆಗುತ್ತಿದ್ದಂತೆ ಆಕೆಗೆ ಫೋಟೋಶೂಟ್ ಒಂದರಲ್ಲಿ ಭಾಗವಹಿಸುವ ಅವಕಾಶ ಸಿಕ್ಕಿತು. ಈ ಫೋಟೋಶೂಟ್ ಚಿತ್ರಗಳಲ್ಲಿ ಆಕೆಯ ಅಂದ ಹಾಗೂ ಸೊಬಗು ನೆಟ್ಟಿಗರ ಮನಸೂರೆಗೊಂಡಿದೆ. ಕಿಸ್ಬು ಅವರನ್ನ ಮೇಕಪ್ ಕಲಾವಿದೆ ರಮ್ಯಾ ಪ್ರಾಜುಲ್ ಸಂಪೂರ್ಣವಾಗಿ ಮಾಡೆಲ್ ಆಗಿ ಬದಲಾಯಿಸಿದ್ದಾರೆ. ಇದೀಗ ಕಿಸ್ಬು ಫೋಟೋಗಳು ಸಾಮಾಜಿಕ ಜಾಲತಾಣಗಳ ಟ್ರೆಂಡ್ ಆಗಿದ್ದು, ಸಾಂಪ್ರದಾಯಿಕ ಕಸೂರು ಸೀರೆ ಹಾಗೂ ಆಭರಣಗಳಲ್ಲಿ ತೆಗೆದ ಫೋಟೋ ಸಖತ್ ವೈರಲ್ ಆಗಿದೆ.